ಮಧ್ಯಾಹ್ನದ ಊಟಕ್ಕೆ ಆಗಿರಬಹುದು ಅಥವಾ ಮುದ್ದೆಗೆ ಆಗಿರಬಹುದು ಬಾಯಿಗೆ ಸಖತ್ ರುಚಿಯನ್ನು ಕೊಡುವಂತಹ ತುಂಬಾನೇ ಸುಲಭವಾಗಿ ಮಾಡಬಹುದಾದಂತಹ ಘಮಘಮ ಅನ್ನುವಂಥ ಒಂದು ತುಂಬಾನೇ ರುಚಿಯಾಗಿರುವಂತಹ ಕಡಲೆ ಹುಳಿ ಸಾರನ್ನ ಅಥವಾ ಸಾಂಬಾರನ್ನ ಹೇಗೆ ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ತುಂಬಾನೇ ಚೆನ್ನಾಗಿದೆ ರೆಸಿಪಿ. ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ. ರೆಸಿಪಿ ಒಂದ್ಸರಿ ನೋಡಿ ಟ್ರೈ ಮಾಡಿ. ಸರಿ, ಹಾಗಾದ್ರೆ ಈ ವಿಶೇಷವಾಗಿರುವಂತಹ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಈ ಕಡಲೆಯ ರುಚಿಯಾಗಿರುವಂತಹ ಹುಳಿ ಸಾಂಬಾರ್ ಮಾಡ್ಲಿಕ್ಕೆ ನಾನು ನೋಡಿ 1 ಕಪ್ ಅಷ್ಟು ಕಡಲೆನ ಏನ್ ಮಾಡಿದ್ದೇನೆ, ಅಟ್ಲೀಸ್ಟ್ ಒಂದು 6 ಗಂಟೆಷ್ಟು ನೆನೆ ಹಾಕಿ ನೀಟಾಗಿ ತೊಳೆದುಕೊಂಡು ಇಟ್ಕೊಂಡಿದ್ದೇನೆ. 1 ಕಪ್ ಇದೆ ಈ ಕಡಲೆ. ಈ ಕಡಲೆ ಸಾಂಬಾರಿಗೆ ಬೆರಕೆ ಹಾಕ್ಲಿಕ್ಕೆ ನಾನು ಒಂದು ವಾಂಗಿ ಬದನೆ ಇರುತ್ತಲ್ವಾ, ಅದನ್ನ ತಗೊಂಡಿದ್ದೇನೆ. ನೀವು ನಾರ್ಮಲ್ ಬದನೆ ಬೇಕಾದ್ರೂ ತಗೋಬಹುದು. ಬದನೆ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಬದನೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡಿ. 2 ಚಿಕ್ಕ ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. 1 ಆಲೂಗಡ್ಡೆನ ನೀಟಾಗಿ ತೊಳೆದು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇದನ್ನ ನಾವು ಕುಕ್ಕರ್ ಅಲ್ಲಿ ಬೇಯಿಸೋಣ. ಯಾಕಂತಂದ್ರೆ ಬೇಗ ಬೇಯುತ್ತೆ. ಹಾಗೆ ನಾವು ಪಾತ್ರೆಯಲ್ಲಿ ಬೇಯಿಸಿದ್ರೆ ತುಂಬಾ ಟೈಮ್ ಬೇಕಾಗುತ್ತೆ. ಕುಕ್ಕರಿಗೆ ಈ ಕಡಲೆಯನ್ನ ಹಾಕೊಂತಾ ಇದ್ದೇನೆ. ಹಾಗೇನೆ ಎಲ್ಲ ತರಕಾರಿ ಕೂಡ ಹಾಕೊಳ್ಳೋಣ. ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೇನೆ. ನಾವು ತರಕಾರಿ ಬೇಯಿಸುವಾಗ ಈರುಳ್ಳಿ ಹಾಕಿದ್ರೆ ತುಂಬಾ ಬೇಗ ಬೇಯುತ್ತೆ. ಈರುಳ್ಳಿ ಅಸಿಡಿಟಿಗೆ ಕೂಡ ಒಳ್ಳೇದು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ನಾನೊಂದು 3/4 ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಹಾಕೊಂಡಿದ್ದೇನೆ. 1 ಕಪ್ ಕಡಲೆ ಇದ್ರೆ ಅಟ್ಲೀಸ್ಟ್ 2.5 ಕಪ್ ಅಷ್ಟು ನೀರನ್ನ ಹಾಕೋಬೇಕು. ಜಾಸ್ತಿ ನೀರು ಹಾಕೋಬೇಡಿ. ಯಾವಾಗ್ಲೂ ತರಕಾರಿ ಬೇಯಿಸುವಾಗ ಜಾಸ್ತಿ ನೀರು ಹಾಕಿದ್ರೆ ಆ ನೀರಲ್ಲಿ ಸತ್ವ ಹೋಗುತ್ತೆ. ಮತ್ತೆ ನಮ್ಗೆ ಸಾಂಬಾರ್ ಇರ್ಬೋದು, ಅದು ತೆಳ್ಳಗಾಗುತ್ತೆ. ಅಡ್ಜಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಮತ್ತೆ ತರಕಾರಿ ಬೇಯಿಸಿದ ನೀರನ್ನ ನಾವು ಚೆಲ್ಲೋದಕ್ಕೂ ಮನಸ್ಸು ಬರಲ್ಲ. ಆದ್ರಿಂದ ಎಷ್ಟು ಬೇಕಷ್ಟು ಮಾತ್ರ ನೀರನ್ನ ಹಾಕೊಳ್ಳಿ. 2.5 ಕಪ್ ಅಷ್ಟು ನೀರನ್ನ ಹಾಕೊಂಡಿದ್ದೇನೆ. ಇದನ್ನ ಈಗ ನಾವು ಬೇಯಲಿಕ್ಕೆ ಬಿಡೋಣ. ಸ್ಟವ್ ಅಲ್ಲಿ ಇಟ್ಬಿಟ್ಟು ಒಂದು 3 ವಿಷಲ್ ಆದ್ರೂ ಹಾಕ್ಬೇಕು. ಯಾಕಂತಂದ್ರೆ ಕಡಲೆ ಬೇಯಲಿಕ್ಕೆ ನಮ್ಗೆ ತುಂಬಾ ಟೈಮ್ ತಗೊಳುತ್ತೆ. ನಿಮ್ಗೆ ಜಾಸ್ತಿ ಮೆತ್ತಗಾಗೋದು ಬೇಡ ಅಂತಂದ್ರೆ 2 ವಿಷಲ್ ಸಾಕು. ನಾನು 3 ವಿಷಲ್ ಹಾಕೊಂತೀನಿ. ಕಡಲೆ ಬೇಯ್ತಾ ಇರ್ಬೇಕಿದ್ರೆ ನಾವೊಂದು ಹುಣಸೆಹಣ್ಣಿನ ಜ್ಯೂಸ್ ಅನ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಇಷ್ಟು ಹುಣಸೆಹಣ್ಣನ್ನ ಹಾಕೊಂತಾ ಇದ್ದೇನೆ. ಇದೊಂದು ಸ್ವಲ್ಪ ಹುಳಿ ಆಗಿದ್ರೇನೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಿಸಿ ನೀರಲ್ಲಿ ಇದನ್ನ ಈ ತರ ಹೆಚ್ಚಿಕ್ ಬಿಟ್ಟು ಇಟ್ಬಿಡೋಣ. ಆಮೇಲೆ ನಾವು ಜ್ಯೂಸ್ ಅನ್ನ ತೆಗಿಬೇಕಾಗುತ್ತೆ. 3 ವಿಷಲ್ ಹಾಕಿಸಿದ್ದೇನೆ. ಅದಾದ ನಂತರ ಸ್ಟವ್ ಅನ್ನು ಬಂದ್ ಮಾಡಿ ವಿಷಲ್ ಅಂದ್ರೆ ಪ್ರೆಷರ್ ಕಮ್ಮಿ ಆಗೋ ತನಕ ಬಿಟ್ಟು ಇವಾಗ ನಾನು ತೋರಿಸ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಬೆಂದಿದೆ. ನೋಡಿ, ಜಾಸ್ತಿ ನೀರಿಲ್ಲ. ಅದರಿಂದ ನಾವು ನೀರನ್ನ ತೆಗೆದು ಬಿಡುವಂತ ಅವಶ್ಯಕತೆ ಇಲ್ಲ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಚೂರು ಬಿಸಿ ಮಾಡಿಕೊಂಡು ಒಂದ್ ಸ್ವಲ್ಪ ಆಯಿಲ್ ಅನ್ನ ಹಾಕೊಳ್ಳೋಣ. 2 ಟೇಬಲ್ ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಅನ್ನ ಹಾಕೊಂತಾ ಇದ್ದೇನೆ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಂತಾ ಇದ್ದೇನೆ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂತಾ ಇದ್ದೇನೆ. ಜೀರಿಗೆ ಅಸಿಡಿಟಿ ಮತ್ತೆ ಜೀರ್ಣಕ್ಕೆ ತುಂಬಾ ಒಳ್ಳೇದು. ಇದೊಂಚೂರು ಸಿಡಿಲಿ. ಈರುಳ್ಳಿ ಸಿಡಿದಾದ ನಂತರ 1-2 ಒಣಮೆಣಸನ್ನ ಹಾಕೊಂತಾ ಇದ್ದೇನೆ. ಸ್ವಲ್ಪ ಕರಿ ಲೀವ್ಸ್ ಅನ್ನು ಹಾಕೊಂತಾ ಇದ್ದೇನೆ. ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೇನೆ. ಸ್ವಲ್ಪ ಬೆಳ್ಳುಳ್ಳಿನ ಗುದ್ಬಿಟ್ಟು ಹಾಕೊಂತಾ ಇದ್ದೇನೆ. ನೀವು ಬೆಳ್ಳುಳ್ಳಿ ಈರುಳ್ಳಿ ತಿನ್ನದವರಾದ್ರೆ ಬೆಳ್ಳುಳ್ಳಿ ಈರುಳ್ಳಿ ಸ್ಕಿಪ್ ಮಾಡಬಹುದು. ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೇನೆ ಈ ಒಣಮೆಣಸು ಮತ್ತೆ ಕರಿ ಲೀವ್ಸ್ ಎಲ್ಲ ಫ್ಲೇವರ್ ಎಣ್ಣೆಯಲ್ಲಿ ಬಿಡಬೇಕು. ಇವಾಗ ಬೇಯಿಸಿರುವ ಕಡಲೆ ಮತ್ತೆ ತರಕಾರಿನ ಹಾಕೊಂತಾ ಇದ್ದೇನೆ. ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಈಗ ಹುಣಸೆ ಹಣ್ಣಿನ ಜ್ಯೂಸ್ ಅನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನ ಸ್ವಲ್ಪ ಇಸ್ಬಿಟ್ಟು ನೀರ್ ಮಾಡ್ಬಿಟ್ಟು ಹಾಕ್ತಾ ಇದ್ದೇನೆ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿನ ಹಾಕೊಂತಾ ಇದ್ದೇನೆ. ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ. 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಹಾಕೊಂತಾ ಇದ್ದೇನೆ. ಇದು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪುಡಿ. 1 ಟೇಬಲ್ ಸ್ಪೂನ್ ಅಷ್ಟು ಟೇಸ್ಟಿಂಗ್ ಪುಡಿಯನ್ನ ಹಾಕೊಂತಾ ಇದ್ದೇನೆ. ಟೇಸ್ಟಿಂಗ್ ಪುಡಿ ಕೂಡ ನಾನು ಮನೆಯಲ್ಲೇ ಮಾಡಿರುವಂತದ್ದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಟೇಸ್ಟಿಂಗ್ ಪುಡಿ ಇಲ್ಲದಿದ್ರೆ ತೊಂದರೆ ಇಲ್ಲ, ಬಟ್ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂತಾ ಇದ್ದೇನೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನಿಮ್ಗೆ ಈ ಇದ್ರದ್ದು ಕನ್ಸಿಸ್ಟೆನ್ಸಿ ಹದ ನೋಡಿದ್ರೇನೆ ಗೊತ್ತಾಗುತ್ತೆ ತುಂಬಾನೇ ಚೆನ್ನಾಗಿ ಬಂದಿರಬಹುದು ಅಂತ. 100% ಈ ತರ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನಿಮ್ಗೊಂದು ವೇಳೆ ಸ್ವಲ್ಪ ತೆಳ್ಳಗ್ ಬೇಕಿದ್ರೆ ನೀರನ್ನ ಹಾಕೊಂಡು ಹದ ಮಾಡ್ಕೋಬಹುದು. ನಿಮ್ಗೆ ಸಾಂಬಾರ್ ದಪ್ಪ ಬೇಕು ಅಂತಿದ್ರೆ ನೀವೇನ್ ಮಾಡಬಹುದು ಅಂತಂದ್ರೆ, ಕಡಲೆ ಬೇಯಿಸ್ತೀರಲ್ವಾ, ಕಡಲೆ ಬೇಯಿಸಿ ಆದ ನಂತರ ಸ್ವಲ್ಪ ಕಡಲೆನ ತೆಗೆದಿಟ್ಬಿಟ್ಟು ಗ್ರೈಂಡ್ ಮಾಡಿ ಅಂದ್ರೆ ಪೇಸ್ಟ್ ಮಾಡಿ ಹಾಕೋಬಹುದು. ಆಗ ಸಾಂಬಾರ್ ದಪ್ಪ ಬರುತ್ತೆ, ರುಚಿನೂ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಕಡಲೆದು ಪೇಸ್ಟ್ ಹಾಕಿಲ್ಲ, ಯಾಕಂತಂದ್ರೆ ನಾನು ಬೇಯಲಿಕ್ಕೆ ನೀರು ಕಮ್ಮಿ ಇಟ್ಟಿರೋದು. ಇದು ಈಗ ಪರ್ಫೆಕ್ಟ್ ಆಗಿ ಹದ ಇದೆ, ನನಗೆ ಇಷ್ಟು ಸಾಕು. ಉಪ್ಪು ಚೆಕ್ ಮಾಡ್ಕೊಳ್ಳಿ, ಬೇಕಿದ್ರೆ ಸ್ವಲ್ಪ ಹಾಕೋಬಹುದು. ನಾನು ಸ್ವಲ್ಪ ಹಾಕೊಂತ ಇದ್ದೇನೆ, ಚೂರು ಚಪ್ಪೆ ಅಂತ ಅನ್ನಿಸ್ತು. ಇದನ್ನ ಈಗ ಮಸಾಲೆ ಎಲ್ಲ ಹಾಕಿದ ನಂತರ ನಾವು ಒಂದ್ ರೌಂಡ್ ಚೆನ್ನಾಗಿ ಕುದಿಸ್ಕೋಬೇಕು, ಯಾಕಂತಂದ್ರೆ ಮಸಾಲದು ಹಸಿ ಫ್ಲೇವರ್ ಹೋಗ್ಬೇಕು. ತುಂಬಾ ಅಂತಂದ್ರೆ ತುಂಬಾ ಫ್ಲೇವರ್ ಆಗಿರುತ್ತೆ ಈ ಕಡಲೆ ಸಾರು, ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ಅನ್ನ ಅಂತಲ್ಲ, ರೈಸ್ ಅಂತಲ್ಲ, ನೀವು ಚಪಾತಿ ರೋಟಿಗೆ ಬೇಕಾದ್ರೂ ಮುದ್ದೆಗೆ ಬೇಕಾದ್ರೂ ಅದ್ಭುತ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ಚೆನ್ನಾಗಿ ಕುದೀತಾ ಇದೆ, ಹೈ ಫ್ಲೇಮ್ ಇಟ್ಕೊಂಡೆ ಕುದಿಸಬಹುದು. ಇನ್ನ ಒಂದ್ 2 ನಿಮಿಷ ಕುದೀಲಿ, ಇದು ಸ್ವಲ್ಪ ದಪ್ಪ ಆಗ್ಲಿ ಸಾರು ಅಥವಾ ಸಾಂಬಾರ್. ಸಾಕು, ಚೆನ್ನಾಗಿ ಕುದ್ದಿದೆ. ನಾನಿವಾಗ ಸ್ಟವ್ ಅನ್ನ ಆಫ್ ಮಾಡ್ತಾ ಇದ್ದೇನೆ. ಇಷ್ಟೇ. ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ರುಚಿಯಾಗಿರುವಂತಹ ಕಡಲೆ ಸಾಂಬಾರನ್ನ ಮಾಡಿದ್ವಿ ಅಂತ. ನಿಮ್ಗೆ ಇದ್ರ ಹದ ಕನ್ಸಿಸ್ಟೆನ್ಸಿ ನೋಡಿದ್ರೇನೆ ಗೊತ್ತಾಗುತ್ತೆ ಇದು ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಬಾಯಲ್ಲಿ ನೀರೇ ಬರ್ತಾ ಇದೆ. ಊಟದ ಜೊತೆ ಇರ್ಬೋದು ಅಥವಾ ಮುದ್ದೆಗೆ ಕೂಡ ಇರ್ಬೋದು. ಅದ್ಭುತ ಅಂತಂದ್ರೆ ಅದ್ಭುತ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಮತ್ತೆ ಏನೂ ಕಷ್ಟ ಇಲ್ಲ, ತುಂಬಾನೇ ಸುಲಭವಾಗಿ ಮಾಡ್ಬೋದು. ನಾರ್ಮಲ್ ಆಗಿ ಮಾಡಿರ್ತೀರ, ಒಂದ್ಸರಿ ಈ ತರ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ರೆಸಿಪಿನ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಹಾಗೇನೆ ನಿಮ್ಗೆ ಸಾಂಬಾರ್ ಪುಡಿ ಮತ್ತೆ ಟೇಸ್ಟಿಂಗ್ ಪುಡಿದು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೋಡಿ ಮನೆಯಲ್ಲೇ ಮಾಡಿಟ್ಕೊಳ್ಳಿ, ಎಲ್ಲದಕ್ಕೂ ಆಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ.